ಮೂಡುಬಿದಿರೆಯ ಸಮಾಜ ಮಂದಿರ ಸಭಾದ ವತಿಯಿಂದ 5 ದಿನಗಳ ಕಾಲ ನಡೆಯುವ 78ನೇ ದಸರಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಉತ್ಸವಕ್ಕೆ ಕಲ್ಲಬೆಟ್ಟು ಎಕ್ಸಲೆಂಟ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಯುವರಾಜ್ ಜೈನ್ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಅಸುರಿ ಸಂಸ್ಕೃತಿಯಿಂದ ವಿಮುಖರಾಗುವ ಮತ್ತು ಬದುಕಿನಲ್ಲಿ ಒಳ್ಳೆಯದನ್ನು ಅಳವಡಿಸಿಕೊಳ್ಳುವ ಉತ್ಸವವೇ ದಸರಾ. ಸಂಘಟನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಅದಕ್ಕೆ ಬೆಲೆ ಹೊರತು ಒಬ್ಬೊಬ್ಬರಾಗಿದ್ರೆ ಬೆಲೆ ಇಲ್ಲ. ವ್ಯಕ್ತಿಯು ಸಾಹಿತ್ಯ ಸಂಸ್ಕಾರಕ್ಕೆ ಒತ್ತು ನೀಡಿದಾಗಿ ಉನ್ನತಿಯ ಜೊತೆಗೆ ಸಾಮಾಜಿಕ ಪ್ರಗತಿ ಸಾಧ್ಯವಾಗುತ್ತದೆ ಎಂದರು. ಪವಾಡವುಂಟು, ಸೆಟ್ಟಾಗಿ ಉಂಟು. ನೀವು 4 ದಿವಸ ಇಟ್ಟರೂ ಹಾಳಾಗುವುದಿಲ್ಲ. ಪಕ್ಕದ್ದು ಬಿಡಿ ಬಿಡಿಯಾಗಿ ಉಂಟು. ಅದರ ವ್ಯಾಲ್ಯೂ ಅಷ್ಟೇ. ನಾವು ಸಮಾಜದಿಂದ ಒಬ್ಬೊಬ್ಬರೇ ಆದರೆ ನಮಗೆ ವ್ಯಾಲ್ಯೂ ಕಮ್ಮಿ ಆಗ್ತದೆ. ನಾವು ಸಂಘಟನೆಯೊಟ್ಟಿಗೆ ಸೇರಿಕೊಂಡ್ರೆ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅದರಿಂದ ಇಂತಹ ಸಮಾಜದ ಒಳ್ಳೆಯದಾಗುವಂಥ ರೀತಿಯ ಕೆಲಸಗಳಿಗೆ ನಾವು ಯಾವತ್ತೂ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಕೆಲವು ಸಂದರ್ಭ ಯೋಚನೆ ಮಾಡ್ತೇವೆ, ನಮಗೆ ವಯಸ್ಸಾಯಿತು, ಇನ್ನು ಯಾಕೆ ಬೇಕಾ, ನಾನು ನನ್ನಷ್ಟಕ್ಕೆ ಇಟ್ಕೊಳ್ಬೋದಾ ಅಂತ. ಅದಕ್ಕೂ ಒಂದು ಮೂಡುಬಿದಿರೆಯ ಅಭಿವೃದ್ಧಿಗೆ ಕೊಡುಗೆ ನೀಡಿದ ಉದ್ಯಮಿ ನವಮಿ ಸಮೂಹ ಸಂಸ್ಥೆಗಳ ನಂದಕುಮಾರ್ ಆರ್ ಕುಡ್ವಾ ಅವರಿಗೆ ಸಮಾಜ ಮಂದಿರ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಸಮಾಜ ಮಂದಿರ ಸಭಾದ ಅಧ್ಯಕ್ಷ ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಗೌರವ ಸ್ವೀಕರಿಸಿ ಮಾತನಾಡಿದ ನಂದಕುಮಾರ್ ಕುಡ್ವಾ ಅವರು, ಪರಿಶ್ರಮದಿಂದ ಯಶಸ್ಸು ಸಾಧ್ಯವಾಗುತ್ತದೆ. ನಿಯತ್ತಿನ ದುಡಿಮೆ, ಹಿರಿಯರಿಗೆ ಗೌರವ ಗೆಲುವಿನ ಸೂತ್ರಗಳು ಎಂದರು. ಸಮಾಜ ಮಂದಿರ ಸಭಾದ ಉಪಾಧ್ಯಕ್ಷ ಸಂಪತ್ ಸಂಪ್ರಜ್ಯ, ಸಹ ಕಾರ್ಯದರ್ಶಿ ಕೆಆರ್ ಪಂಡಿತ್, ಆಡಳಿತ ಮಂಡಳಿಯ ಸದಸ್ಯ ಸಿಎಚ್ ಗಫೂರ್, ರಾಮ್ ಪ್ರಸಾದ್ ಭಟ್, ಪ್ರತಾಪ್ ಕುಮಾರ್ ಜೈನ್, ಪಿ ರಾಮ್ ಪ್ರಸಾದ್ ಭಟ್, ಕೆ ವೆಂಕಟೇಶ್ ಕಾಮತ್, ಪಿ ಜಯರಾಜ್ ಕಂಬಳಿ, ರಾಜೇಶ್ ಕೋಟೆಗಾರ್, ಎಂಎಸ್ ಕೋಟ್ಯಾನ್ ಉಪಸ್ಥಿತರಿದ್ದರು. ದಸರಾ ಉತ್ಸವದ ಸಂಚಾಲಕ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರಧಾನ ಕಾರ್ಯದರ್ಶಿ ಎಚ್ ಸುರೇಶ್ ಪ್ರಭು ಸನ್ಮಾನ ಪತ್ರವನ್ನು ವಾಚಿಸಿದರು. ಕಾರ್ಯದರ್ಶಿ ಗಣೇಶ್ ಕಾಮತ್ ವಂದಿಸಿದರು. ನಮ್ಮ ಸಮಾಜ ಮಂದಿರ ಸಭಾದ ಎಲ್ಲ ಸದಸ್ಯರು ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ಒಕ್ಕರುಳಿನಿಂದ ಈ ವರ್ಷದ ವ್ಯಕ್ತಿಯಾಗಿ ನಮ್ಮ ನಂದಕುಮಾರ್ ಕೊಡವರನ್ನು ನಾವು ಗೌರವಿಸಬೇಕೆಂಬ ದೃಷ್ಟಿಯಿಂದ ಇವತ್ತು ಅವರನ್ನು ಇಲ್ಲಿ ಶಾಲು ಹಾಕಿ ಗೌರವಿಸುವಂಥ ಕೆಲಸ ಮಾಡಿದ್ದೇವೆ. ಅದಕ್ಕೆ ಈ ಗೌರವಕ್ಕೆ ಅವರು ಪಾತ್ರರು ಎಂಬುದನ್ನು ನಾವು. ಬಳಿಕ ಸಂತೋಷ್ ಕುಮಾರ್ ಮತ್ತು ಬಳಗದ ಸವಿಕಾನ ಮೆಲೋಡಿಸ್ ಅವರಿಂದ ಸಂಗೀತ ರಸಮಂಜರಿ ನಡೆಯಿತು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡುಬಿದಿರೆ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.